ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸುತ್ತಾ ಈ ದಿವಸದ ಪ್ರಾರ್ಥನೆಯನ್ನು ನಾವು ಆರಂಭ ಮಾಡೋಣ. ಪ್ರೇಷಿತರ ಕಾರ್ಯಕಲಾಪಗಳು ಈ ಪುಸ್ತಕದಿಂದ ವಾಚನ. ಅಧ್ಯಾಯ 4, ಸ್ಥೈರ್ಯಕ್ಕಾಗಿ ಭಕ್ತರ ಪ್ರಾರ್ಥನೆ. ಪೇತ್ರ ಮತ್ತು ಯೋಹಾನ ಬಂಧನದಿಂದ ಬಿಡುಗಡೆ ಹೊಂದಿದ ಮೇಲೆ ವಿಶ್ವಾಸಿಗಳಿಗೆ ಭೇಟಿ ಇತ್ತರು. ಮುಖ್ಯ ಯಾಜಕರು ಹಾಗೂ ಪ್ರಜಾಪ್ರಮುಖರು ತಮಗೆ ಹೇಳಿದ್ದನ್ನು ಅವರಿಗೆ ವರದಿ ಮಾಡಿದರು. ಈ ಸಮಾಚಾರವನ್ನು ಕೇಳಿದ ಕೂಡಲೇ ಭಕ್ತಾದಿಗಳು ಏಕಕಂಠದಿಂದ ದೇವರನ್ನು ಪ್ರಾರ್ಥಿಸುತ್ತಾ ಹೀಗೆಂದರು: ಪ್ರಭುವೇ, ಇಹಪರಗಳನ್ನು, ಸಮುದ್ರ ಸಾಗರಗಳನ್ನು, ಅವುಗಳಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿದವರು ನೀವೇ. ಸರ್ವೇಶ್ವರನಿಗೂ ಆತ ಅಭಿಷೇಕಿಸಿದವನಿಗೂ ವಿರುದ್ಧ ಅನ್ಯ ಧರ್ಮೀಯರೇಕೆ ರೋಷಭರಿತರಾದರು? ಜನರೇಕೆ ವ್ಯರ್ಥ ಒಳಸಂಚು ಹೂಡಿದರು? ಲೋಕಾಧಿಪತಿಗಳೇಕೆ ಸನ್ನದ್ಧರಾದರು? ಜನನಾಯಕರೇಕೆ ಸಮಾಲೋಚಿಸಿದರು ಎಂದು ನಮ್ಮ ಪಿತಾಮಹ ಹಾಗೂ ನಿಮ್ಮ ದಾಸನಾದ ದಾವೀದನ ಬಾಯಿಯಿಂದ ನುಡಿಸಿದಿರಿ. ಅಂತೆಯೇ ನಿಮ್ಮ ಪರಮಪೂಜ್ಯ ದಾಸ ಯೇಸುವಿನ ವಿರುದ್ಧ ಹೆರೋದನು ಮತ್ತು ಪಾನ್ಸಿಯಸ್ ಪಿಲಾತನು ಅನ್ಯ ಧರ್ಮದವರೊಡನೆ ಹಾಗೂ ಇಸ್ರಾಯೇಲಿನ ಜನರೊಡನೆ ಸೇರಿ ಈ ಪಟ್ಟಣದಲ್ಲಿ ಸಮಾಲೋಚನೆ ಮಾಡಿದರು. ನೀವು ಸಂಯೋಜಿಸಿದ್ದು ಹಾಗೂ ಸಂಕಲ್ಪಿಸಿದ್ದು ಈಡೇರುವಂತೆ ಅವರು ಹೀಗೆ ವರ್ತಿಸಿದರು. ಪ್ರಭುವೇ, ಇಗೋ, ಇವರು ನಮ್ಮನ್ನು ಚದುರಿಸುತ್ತಿದ್ದಾರೆ. ನಿಮ್ಮ ಸಂದೇಶವನ್ನು ಧೈರ್ಯವಾಗಿ ಸಾರಲು ಶರಣಾದ ನಮಗೆ ನೆರವು ನೀಡಿರಿ. ಸ್ವಸ್ಥಪಡಿಸುವ ನಿಮ್ಮ ಅಮೃತ ಹಸ್ತವನ್ನು ಚಾಚಿರಿ. ನಿಮ್ಮ ಪರಮಪೂಜ್ಯ ದಾಸ ಯೇಸುವಿನ ನಾಮದಲ್ಲಿ ಅದ್ಭುತಗಳು, ಸೂಚಕ ಕಾರ್ಯಗಳು ಜರುಗುವಂತಾಗಲಿ. ಹೀಗೆ ಪ್ರಾರ್ಥನೆ ಮಾಡಿದಾಗ ಅವರು ನೆರೆದಿದ್ದ ಸ್ಥಳ ಕಂಪಿಸಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ದೇವರ ಶುಭ ಸಂದೇಶವನ್ನು ಧೈರ್ಯವಾಗಿ ಸಾರತೊಡಗಿದರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಪ್ರಿಯ ಮಿತ್ರರೇ, ಎಲ್ಲಿಯಾದರೂ ಶತ್ರುವನ್ನು ಸೋಲಿಸಬೇಕಿದ್ರೆ, ಹೆದರಿಸಬೇಕಿದ್ರೆ ಸಾಮಾನ್ಯವಾಗಿ ಏನು ಮಾಡ್ತಾರಂತ ಹೇಳಿದರೆ, ವಿರೋಧ ಪಕ್ಷದ ಅಥವಾ ಶತ್ರು ಪಕ್ಷದ ಮುಖಂಡನನ್ನು ಟಾರ್ಗೆಟ್ ಮಾಡ್ತಾರೆ, ಗುರಿ ಮಾಡ್ತಾರೆ. ಯಾಕಂತ ಹೇಳಿದರೆ, ಈ ಮುಖಂಡರನ್ನು ಸೋಲಿಸಿದಾಗ ಅವರ ಹಿಂದಿರುವಂತಹ ಸೈನ್ಯ ಅಥವಾ ಪಡೆ ತನ್ನಿಂತಾನೇ ಅವರು ನಿಶ್ಶಕ್ತರಾಗುತ್ತಾರೆ. ಧೈರ್ಯವನ್ನು, ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳುತ್ತಾರೆ. ಇದು ಒಂದು ಸುಲಭವಾದ ವಿಧಾನ. ಎಲ್ಲಿಯಾದರೂ ಸೈನಿಕರನ್ನು, ಇತರರನ್ನು ಕೊಂದರೆ ಏನಾಗ್ತದೆ ಅಂತ ಹೇಳಿದರೆ, ಮುಖಂಡ ಇನ್ನು ಉಳಿದವರನ್ನು ಸಂಗಡ ತಂದು, ಒಟ್ಟಿಗೆ ತಂದು ಮತ್ತೆ ಕೂಡ ಆ ಒಂದು ಜಗಳ ಅಥವಾ ಯುದ್ಧವನ್ನು ಮುಂದುವರಿಸ್ತಾರೆ. ಅದಕ್ಕಾಗಿ ಮೊದಲಿಗೇನು ಮಾಡಬೇಕಂತ ಹೇಳಿದರೆ, ಆ ಮುಖಂಡನನ್ನು ಅಲ್ಲಿ ಮುಗಿಸಿಬಿಡಬೇಕು. ಆಗ ಉಳಿದವರು ಚದುರಿ ಹೋಗ್ತಾರೆ. ಇದೇ ರೀತಿ ಯಹೂದಿ ಮುಖಂಡರು ಯೇಸುವನ್ನು ಗುರಿ ಮಾಡಿದರು ಮತ್ತು ಯೇಸು ಸ್ವಾಮಿಯನ್ನು
ಕಠಿಣವಾದ ಶಿಕ್ಷೆಗೆ ಗುರಿಪಡಿಸಿದರು. ಇದನ್ನು ನೋಡಿ ಉಳಿದ ಶಿಷ್ಯರು ಭಯಪಟ್ಟು ಓಡಿ ಹೋಗಬೇಕು ಎಂಬ ಕಾರಣದಿಂದ. ಹಾಗೇನೆ ಆಯಿತು. ಯೇಸು ಸ್ವಾಮಿಯನ್ನು ಶಿಲುಬೆ ಮೇಲೆ ಹಾಕಿದಾಗ ಶಿಷ್ಯರಿಗೆ ಕೂಡ ಭಯ ಆಯಿತು. ನಮ್ಮ ಗುರುವಾದಂಥ ಪವಾಡ ಮಾಡುವಂಥ ಯೇಸು ಸ್ವಾಮಿಗೆ ಹೀಗಾದರೆ ನಮ್ಮ ಪಾಡೇನು ಎಂಬ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಕೂಡ ಬಂತು. ಆದರೆ ಪುನರುತ್ಥಾನರಾದ ಯೇಸು ಸ್ವಾಮಿ ಈ ಶಿಷ್ಯರಿಗೆ ಕಾಣಿಸಿಕೊಂಡರಿಂದಾಗಿ ಆ ಚದುರಿ ಹೋದ ಶಿಷ್ಯರು ಪುನಃ ಒಟ್ಟಾಗಿ ಬಂದರು. ಇದು ದೊಡ್ಡ ಪವಾಡ ಪ್ರಿಯರೇ. ಯೇಸು ಸ್ವಾಮಿ ಜೀವಂತವಾಗಿದ್ದಾರೆ ಎಂಬುದಕ್ಕೆ ಇದು ಒಂದು ದೊಡ್ಡ ಸಾಕ್ಷ್ಯ. ಈ ಧೈರ್ಯಗುಂದಿ ಹೆದರಿ ಓಡಿ ಹೋದಂತಹ ಆ ಶಿಷ್ಯರು ಸರಿಯಾದ ಶಿಕ್ಷಣ ಇಲ್ಲ, ಮುಖಂಡತ್ವದ ಗುಣಗಳಿಲ್ಲ, ಲಕ್ಷಣಗಳಿಲ್ಲ, ಅಂಥವರು ಬಂದು ಯೇಸು ಸ್ವಾಮಿಯನ್ನು ಪ್ರಕಟಪಡಿಸಬೇಕಿದ್ರೆ ಅವರ ಹಿಂದೆ ಇರುವಂಥ ಒಂದೇ ಒಂದು ಕಾರಣ ಅಂತ ಹೇಳಿದರೆ ಜೀವಂತವಾದ ಯೇಸು ಸ್ವಾಮಿ ಅವರಿಗೆ ಕಾಣಿಸಿಕೊಂಡಿದ್ದರು ಮತ್ತು ಅವರು ಯೇಸು ಸ್ವಾಮಿಯನ್ನು ನೋಡಿದ್ದರು. ಅದಕ್ಕಾಗಿ ಅವರು ತಮ್ಮ ಜೀವದ ಹಂಗನ್ನು ತೊರೆದು ಅವರು ಯೇಸು ಸ್ವಾಮಿಯನ್ನು ಘೋಷಿಸಲಿಕ್ಕೆ, ಪ್ರಕಟಿಸಲಿಕ್ಕೆ ಮುಂದಾದರು. ಯಾರನ್ನು ಕೂಡ ಹೆದರಲಿಲ್ಲ ಅವರು. ಅಂಥವರಲ್ಲಿ ಇಬ್ಬರನ್ನು ಪುನಃ ನೋಡಿ, ಪೇತ್ರ ಮತ್ತು ಯೋವಾನ ಅವರು ಸುವಾರ್ತೆಯನ್ನು ಸಾರುತ್ತಿರುವಾಗ ಈಗ ಏನು ಮಾಡೋದು? ಯೇಸು ಸ್ವಾಮಿಯನ್ನು ಶಿಲುಬೆಗೇರಿಸಿ ಆಯಿತು, ಅವರನ್ನು ನಾವು ಕೊಂದೆವು. ಈಗ ಅವರ ಅನುಯಾಯಿಗಳು ಬರ್ತಾ ಇದ್ದಾರೆ. ಓಡಿ ಹೋದವರು ಪುನಃ ವಾಪಸ್ ಬರ್ತಾ ಇದ್ದಾರೆ. ಈಗ ಏನು ಮಾಡೋದು? ಅದೇ ವಿದ್ಯೆ. ಅದೇನಂತ ಹೇಳಿದರೆ, ಈಗ ಈ ಮುಖಂಡರನ್ನು ಪೇತ್ರ ಮತ್ತು ಯೋವಾನ ಇತರರನ್ನು ಕೂಡ ಅವರನ್ನು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅವರು ಶಿಕ್ಷಿಸಿದರು, ಬಂಧನದಲ್ಲಿ ಹಾಕಿದರು. ಆದರೆ ದೇವದೂತರು ಅವರನ್ನು ಬಿಡುಗಡೆಗೊಳಿಸಿದರು. ಈ ಸುದ್ದಿ ಜನರಲ್ಲಿ ಹರಡಿತು. ಬಂಧನದಲ್ಲಿದ್ದಂತಹ ಪೇತ್ರ ಮತ್ತು ಯೋವಾನ ಹೊರಗೆ ಬಂದಿದ್ದಾರೆ ಎಂಬ ಸುದ್ದಿ ಎಲ್ಲರಲ್ಲಿ ಹರಡಿತು. ಶಿಷ್ಯರಿಗೆ, ಅನುಯಾಯಿಗಳಿಗೆ ಎಲ್ಲಿಲ್ಲದ ಧೈರ್ಯ ಬಂತು. ಅದೇನಂತ ಹೇಳಿದರೆ, ನಮ್ಮ ನಾಯಕರನ್ನು ಬಂಧನದಲ್ಲಿ ಇಟ್ಟರೆ ದೇವರು ಅವರನ್ನು ಬಿಡುವುದಿಲ್ಲ, ಕೈ ಬಿಡುವುದಿಲ್ಲ, ಅವರನ್ನು ಹೊರಗೆ ಕರ್ಕೊಂಡು ಬರ್ತಾರೆ. ಅದಕ್ಕಾಗಿ ನಾವೇನು ಹೆದರಬೇಕಾಗಿಲ್ಲ ಅಂತ ಹೇಳಿಕೊಂಡು, ಅದರ ಜೊತೆಗೆ ಈ ಅನುಯಾಯಿಗಳು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಪ್ರಾರ್ಥನೆ ಮಾಡಿದರು. ಅನೇಕ ಬಾರಿ ನಾವು ಸೋತಾಗ ಧೈರ್ಯಗುಂದಿ ಆತ್ಮಸ್ಥೈರ್ಯವನ್ನು ಕಳೆದುಕೊಂಡು ನಿರಾಶೆಯಲ್ಲಿ ಮುಳುಗುತ್ತೇವೆ, ಏನು ಮಾಡುವುದಂತ ತೋಚುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಒಂದು ವೇಳೆ ನಾವು ಪ್ರಾರ್ಥನೆ ಮಾಡಿದರೆ ದೇವರಲ್ಲಿ, ಅದು ಒಂದು ದೊಡ್ಡ ಶಕ್ತಿಶಾಲಿಯಾದಂತಹ ಒಂದು ಸಾಧಕ ಆಗಿಬಿಡ್ತದೆ. ನಿರಾಶೆಯಲ್ಲಿದ್ದಂತಹ ಜನರ ಪ್ರಾರ್ಥನೆ ದೇವರಲ್ಲಿ ತಕ್ಷಣ ಅದು ಮೇಲೇರಿ ಹೋಗ್ತಾರೆ. ಹೀಗೆ ಈ ವಿಶ್ವಾಸಿಗಳು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅವರು ಮುಖಂಡರಿಗೋಸ್ಕರ, ಯಾರೆಲ್ಲರೂ ಕೂಡ ಸುವಾರ್ತೆಯನ್ನು ಸಾರುತ್ತಾರೆ ಅಂಥವರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದರು. ನಾವು ನೋಡ್ತೇವೆ ಇವತ್ತಿನ ಈ ವಾಚನದಲ್ಲಿ ಈ ಎಲ್ಲ ಕಷ್ಟಗಳು ಅಚಾನಕ್ಕಾಗಿ ಅಂತ ಹೇಳಿದರೆ ಯೋಚನೆ ಮಾಡದಂತಹ ಕಷ್ಟಗಳಲ್ಲ. ಈ ಎಲ್ಲ ಕಷ್ಟಗಳನ್ನು ಇರಬಹುದು, ಯೇಸು ಸ್ವಾಮಿಯ ಕಷ್ಟಗಳು ದಾವೀದರಸನ ಮುಖಾಂತರ ಪ್ರವಾದನೆಯಾಗಿ ದೇವರದನ್ನು ಮೊದಲೇ ಹೇಳಿಕೊಟ್ಟಿದ್ದರು. ಅದಕ್ಕಾಗಿ ಭಕ್ತ ವಿಶ್ವಾಸಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ ದೇವರನ್ನು ಹರಸ್ತಾರೆ. ಮತ್ತೆ ಅವರು ಹೇಳ್ತಾರೆ, ನಮ್ಮ ಅರಸನಾದಂಥ ದಾವೀದನ ಮುಖಾಂತರ ಈ ಪ್ರವಾದನೆಯನ್ನು ನೀವು ಮಾಡಿದ್ದೀರಿ, ಈಗ ಪುನಃ ನಾವು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಅಂತ ಹೇಳ್ತಾರೆ. ಏನೆಲ್ಲ ನಡೆದಿದೆಯೋ ಅದೆಲ್ಲವೂ ಕೂಡ ದೇವರ ಯೋಜನೆಯಂತೆ ನಡೆದಿದೆ. ಎಲ್ಲವೂ ಕೂಡ ಮೊದಲೇ ಹೇಳಲ್ಪಟ್ಟಿತು. ಅದಕ್ಕಾಗಿ ವಿಶ್ವಾಸಿಗಳು ಅವರು ಹೆದರುವುದಿಲ್ಲ. ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಯ ಫಲ ಎಷ್ಟೊಂದು ಪರಿಣಾಮಕಾರಿ ಅಂತ ಹೇಳಿದರೆ, ಬಂಧನದಲ್ಲಿದ್ದಂತಹ ಇರಬಹುದು ಪೇತ್ರ ಮತ್ತು ಯೋವಾನ ಅಥವಾ ಪೌಲ ಮತ್ತು ಸಿಲಾಸ, ಇವರನ್ನು ದೇವದೂತ ಈ ಬಂಧನದಿಂದ ಬಿಡುಗಡೆ ಮಾಡಿ
ಹೊರಗೆ ತರ್ತಾರೆ. ಪ್ರಿಯರೇ, ನಾವೊಂದು ವಿಶೇಷ ಸಂಗತಿಯನ್ನು ಈ ವಾಕ್ಯದಲ್ಲಿ ಇವತ್ತು ಆಲಿಸ್ತೇವೆ. ಹೀಗೆ ಪ್ರಾರ್ಥನೆ ಮಾಡಿದಾಗ ಅವರು ನೆರೆದಿದ್ದ ಸ್ಥಳ ಕಂಪಿಸಿತು. ಯೇಸು ಸ್ವಾಮಿಯನ್ನು ಶಿಲುಬೆಗೇರಿಸಿದರು. ಅವರಲ್ಲಿ ದೀರ್ಘಕಾಲ ಶಿಲುಬೆ ಮೇಲೆ ನೇತಾಡ್ತಾ ಇದ್ದರು. ಆ ಕಷ್ಟದ ಮಧ್ಯದಲ್ಲಿ ಅವರು ದೇವರನ್ನು ಕರೆದರು. ಪಿತನೇ, ಇವರೆಲ್ಲರೂ ಏನು ಮಾಡ್ತಾರೋ ಅದು ಅವರು ತಿಳಿಯದೆ ಮಾಡ್ತಾರೆ, ಅವರನ್ನು ಕ್ಷಮಿಸು ಅಂತ ಹೇಳಿಕೊಂಡು ದೊಡ್ಡ ಪ್ರಾರ್ಥನೆ. ಪ್ರಿಯರೇ, ದೇವರಿಗೆ ಮೆಚ್ಚುಗೆಯಾದಂಥ ಪ್ರಾರ್ಥನೆ, ಶತ್ರುಗಳನ್ನು ನಾಶ ಮಾಡುವಂತ ಅಲ್ಲ. ಯಾರು ಇದನ್ನು ಮಾಡಿದ್ದಾರೋ ಅವರು ತಿಳಿಯದೆ ಮಾಡಿದ್ದಾರೆ, ಅವರನ್ನು ಕ್ಷಮಿಸು ಅನ್ನುವಂಥ ಒಂದು ದೊಡ್ಡ ಪ್ರಾರ್ಥನೆ. ಅದೇ ಪ್ರಕಾರ ಯಾವಾಗ ಯೇಸು ಸ್ವಾಮಿಯ ಶಿಷ್ಯರು ಸುವಾರ್ತೆಯನ್ನು ಪ್ರಕಟ ಮಾಡುತ್ತಾರೋ ಮತ್ತು ಈ ಅಧಿಕಾರಿಗಳು ಅವರನ್ನು ದಂಡಿಸುತ್ತಾರೋ ಅಂತಹ ಸಮಯದಲ್ಲಿ ಯೇಸು ಸ್ವಾಮಿಯ ಶಿಷ್ಯರು ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಮತ್ತು ಆ ಪ್ರಾರ್ಥನೆ ಅದು ಪ್ರಬಲವಾದಂಥ ಒಂದು ಸಾಧಕವಾಗ್ತದೆ. ಆ ಪ್ರಾರ್ಥನೆ ಮಾಡಿದಾಗ ನೆಲ ಕಂಪಿಸಿತು. ಯಾವ ರೀತಿ ಯೇಸು ಸ್ವಾಮಿ ಮಧ್ಯಾಹ್ನದ ಹೊತ್ತಿಗೆ ಈ ಶಿಲುಬೆ ಮೇಲೆ ಅವರು ನೇತಾಡುತ್ತಾ ಅಲ್ಲಿ ಕಷ್ಟಪಡುತ್ತಾ ಪ್ರಾರ್ಥನೆ ಮಾಡುತ್ತಿದ್ದರೋ ಮತ್ತು ಹಸು ನೀಗಿದರೋ ಅದೇ ಸಮಯದಲ್ಲಿ ಭೂಕಂಪ ಆಯಿತು. ಪ್ರಪಂಚದಲ್ಲಿ ಎಲ್ಲೆಡೆ ಕೂಡ ಕತ್ತಲೆ ಆಯಿತು. ಅದು ಮಧ್ಯಾಹ್ನದ ಸಮಯ, ಸೂರ್ಯನು ಪ್ರಕಾಶಿಸುವಂಥ ಸಮಯದಲ್ಲಿ ಪ್ರಪಂಚದ ಎಲ್ಲೆಡೆ ಕೂಡ ಕತ್ತಲಾಯಿತು. ದೇವಾಲಯದ ಪರದೆ ಸೀಳಿ ಹೋಯಿತು. ಅದೇ ಪ್ರಕಾರ ನಾವು ನೋಡ್ತೇವೆ, ಭಕ್ತ ವಿಶ್ವಾಸಿಗಳು ದೇವರಲ್ಲಿ ಪ್ರಾರ್ಥಿಸುವಾಗ ನೆಲ ಕಂಪಿಸಿತು. ನೆಲ ಕಂಪಿಸಿತು. ಪ್ರಾರ್ಥನೆಯ ಶಕ್ತಿ ಎಷ್ಟಂತ ನೋಡಿ ಪ್ರಿಯರೇ. ಪ್ರಾರ್ಥನೆಯ ಶಕ್ತಿ ಅದು. ಯಾವಾಗ ನಾವು ನಮ್ಮ ಅಂತರಾಳದಿಂದ ದೇವರನ್ನು ಪ್ರಾರ್ಥಿಸುತ್ತೇವೆ, ಅದು ಕೂಡ ನಾವು ಯಾವಾಗ ಸೋತಿದ್ದೇವೆ, ಕಷ್ಟಪಡುತ್ತೇವೆ, ಕಾಯಿಲೆಯಲ್ಲಿದ್ದೇವೆ, ಅಂತಹ ಸಮಯದಲ್ಲಿ ನಾವು ಪ್ರಾರ್ಥಿಸಿದರೆ ಆ ಪ್ರಾರ್ಥನೆ ದೇವರಿಗೆ ತಲುಪುತ್ತದೆ. ಮತ್ತೆ ದೇವರು ನಮಗೆ ಉತ್ತರ ನೀಡುತ್ತಾರೆ. ಭಕ್ತ ವಿಶ್ವಾಸಿಗಳು ದೇವರಲ್ಲಿ ಪ್ರಾರ್ಥಿಸಿದರು. ಅವರ ಮುಖಂಡರಿಗೋಸ್ಕರ, ಅವರು ಮಾಡುವಂಥ ಕೆಲಸ ಕಾರ್ಯದ ಮೇಲೆ, ಸುವಾರ್ತೆಯನ್ನು ಸಾರುವಂಥ ಕೆಲಸದ ಮೇಲೆ ದೇವರು ಅವರ ಪ್ರಾರ್ಥನೆಗೆ ಉತ್ತರ ನೀಡಿದರು. ಹೇಗೆ ಗೊತ್ತು? ಹೇಗೆ ತಿಳಿತದೆ ದೇವರು ಅವರ ಪ್ರಾರ್ಥನೆಗೆ ಸಂಧಿಸಿದ್ದಾರಂತ ಹೇಳಿಕೊಂಡು? ಹೇಗಂತ ಹೇಳಿದರೆ, ಅಲ್ಲಿ ನೆಲ ಕಂಪಿಸಿತು. ಇದು ದೊಡ್ಡ ಒಂದು ಗುರುತು. ದೇವರು ಭಕ್ತ ವಿಶ್ವಾಸಿಗಳ ಪ್ರಾರ್ಥನೆಯನ್ನು ಆಲಿಸಿದ್ದಾರೆ ಎಂಬುದಕ್ಕೆ. ಅವರ ಪ್ರಾರ್ಥನೆ ವ್ಯರ್ಥ ಆಗಲಿಲ್ಲ. ಮುಖಂಡರನ್ನು ದಂಡಿಸಿದರೆ, ಶಿಕ್ಷಿಸಿದರೆ ಪವಿತ್ರ ಧರ್ಮಸಭೆ ಅದು ನಿಂತು ಹೋಗುವುದಿಲ್ಲ, ಅದು ಅಳಿಯುವುದಿಲ್ಲ, ಬದಲಾಗಿ ಉಳಿಯುತ್ತದೆ ಕೊನೆಯ ತನಕ. ಅಳಿದು ಹೋಗುವುದಿಲ್ಲ, ಉಳಿಯುತ್ತದೆ ಕೊನೆಯ ತನಕ. ಇನ್ನೇನಾಯಿತು ಪ್ರಿಯರೇ? ನಾವು ನೋಡ್ತೇವೆ, ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಇದನ್ನೆಲ್ಲ ನೋಡಿಕೊಂಡು ಈ ಶಿಷ್ಯರು ಸಾಮಾನ್ಯ ಜನರು, ಅವರೆಲ್ಲರೂ ಕೂಡ ಪವಿತ್ರಾತ್ಮ ಭರಿತರಾದರು. ಮತ್ತೇನಾಯಿತು? ದೇವರ ಶುಭ ಸಂದೇಶವನ್ನು ಧೈರ್ಯದಿಂದ ಅವರು ಸಾರತೊಡಗಿದರು. ಮುಖಂಡರು ಯೋಚನೆ ಮಾಡಿದ್ದರು, ಯಹೂದಿ ಮುಖಂಡರು ಯೇಸು ಸ್ವಾಮಿಯ ಆ ಒಂದು ಸುವಾರ್ತೆಯನ್ನು ಸಾರುವಂಥ ಕೆಲಸವನ್ನು ಹೇಗೆ ನಿಲ್ಲಿಸುವುದಪ್ಪ ಅಂತ ಹೇಳಿಕೊಂಡು ತುಂಬ ಸಂಚು ಹೂಡಿದ್ದರು. ಮತ್ತು ಅವರ ಸಂಚಿನ ಪ್ರಕಾರ ಅವರೊಂದು ಸುಳ್ಳು ಕಥೆಯನ್ನು ಕಟ್ಟಿ ಯೇಸು ಸ್ವಾಮಿಯನ್ನು ಮರಣದಂಡನೆಗೆ ಅವರು ಗುರಿಪಡಿಸಿದರು. ಈ ಮುಖಾಂತರ ಅವರ ಕೆಲಸ ಅಲ್ಲಿ ನಿಂತು ಹೋಗುತ್ತದೆ ಎಂಬ ಒಂದು ಭರವಸೆಯಿಂದ. ಆದರೆ ಏನಾಯ್ತಂತ ಹೇಳಿದರೆ, ಅವರ ಶಿಷ್ಯರು ಆ ಕೆಲಸವನ್ನು ಮುಂದುವರಿಸಿಕೊಂಡು ಹೋದರು. ಯೇಸು ಸ್ವಾಮಿ ಮಾಡುತ್ತಿದ್ದಂಥ ಕೆಲಸ ಅವರ ಶಿಷ್ಯರು ಮಾಡಿದರು. ಈಗ ಅವರಿಗೆ ಇನ್ನೊಂದು ತಲೆನೋವು, ಏನು ಮಾಡುವುದಂತ ಹೇಳಿಕೊಂಡು, ಅದಕ್ಕಾಗಿ ಅವರು ಈ ಪೇತ್ರನಿರ್ಬಹುದು, ಯೋಹನ್ನನಿರ್ಬಹುದು ಅವರನ್ನು ಕರೆದು ಸಭೆ ಮುಂದೆ
ಪ್ರಶ್ನಿಸಿದರು, ಯಾವ ಅಧಿಕಾರದಿಂದ ಇದನ್ನು ನೀವು ಮಾಡ್ತಾ ಇದ್ದೀರಿ? ಬೇರೆ ಸಮಯದಲ್ಲಿ ಆದರೆ ಪೇತ್ರ ಮತ್ತು ಯೋಹಾನ ಅವರು ಖಂಡಿತವಾಗಿಯೂ ತಮ್ಮ ಧೈರ್ಯವನ್ನು ಕಳೆದುಕೊಳ್ಳುತ್ತಿದ್ದರು, ಹೆದರಿ ಹೋಗ್ತಿದ್ದರು. ಯಾಕಂತ ಹೇಳಿದರೆ ಮುಂದೆ ನಿಂತವರು ಯಾರು? ಪ್ರಧಾನ ಯಾಜಕರು. ಅವರ ಜೊತೆಗೆ ಅವರ ಸಂಗಡಿಗರಿದ್ದಾರೆ, ತುಂಬ ಕಲಿತವರು, ಶಾಸ್ತ್ರವನ್ನು ಬಲ್ಲವರು. ಪೇತ್ರ ಮತ್ತು ಯೋಹಾನರ ಶಿಷ್ಯು ಅವರ ಸ್ಥಿತಿ ಏನು? ಮೀನು ಹಿಡಿಯುವಂಥದ್ದು, ಶಿಕ್ಷಣ ಇಲ್ಲ, ಭಾಷಣ ಕೊಡಲಿಕ್ಕೆ ಗೊತ್ತಿಲ್ಲ. ಹಾಗಾಗಿ ಅವರೇನು ಹೆದರಿ ಹೋಗ್ತಿದ್ದರು, ಭಯಪಡುತ್ತಿದ್ದರೇನೋ. ಆದರೆ ಈಗ ಹಾಗಲ್ಲ. ಅವರಿಗೆ ಶಿಕ್ಷಣ ಬೇಕಾಗಿಲ್ಲ, ಮಾತನಾಡಲಿಕ್ಕೆ ಭಾಷಣ ನೀಡುವಂಥ ನೈಪುಣ್ಯತೆ ಕೂಡ ಇರಬೇಕಾಗಿಲ್ಲ. ಆದರೆ ಅವರು ಮಾತನಾಡುತ್ತಾರೆ ಉತ್ತಮ ವಾಗ್ಮಿಗಿಂತ ಒಳ್ಳೆಯ ರೀತಿಯಲ್ಲಿ ಅವರು ಮಾತನಾಡುತ್ತಾರೆ ಮತ್ತು ಘೋಷಣೆ ಮಾಡ್ತಾರೆ ತುಂಬು ಧೈರ್ಯದಿಂದ. ಹೇಗೆ ಸಾಧ್ಯ? ಹೇಗೆ ಸಾಧ್ಯ ಅಂತ ಹೇಳಿದರೆ ಯೇಸು ಸ್ವಾಮಿ ಮೊದಲೇ ಹೇಳಿಕೊಟ್ಟಿದ್ದಾರೆ, ನಾನು ಹೋದ ಮೇಲೆ ನಿಮ್ಮ ಮೇಲೆ ಪಾವನಾತ್ಮರನ್ನು ಕಳಿಸುತ್ತೇನೆ. ದೇವರಾತ್ಮ, ಆ ದೇವರಾತ್ಮ ನಿಮ್ಮಲ್ಲಿ ಬಂದಾಗ ನೀವು ಏನು ಮಾತನಾಡಬೇಕು ಎಂಬುದನ್ನು ಯೋಚನೆ ಮಾಡಬೇಡಿ, ತಯಾರು ಮಾಡಿಕೊಂಡು ಹೋಗಬೇಡಿ ಭಾಷಣವನ್ನು. ಆ ಸಮಯದಲ್ಲಿ ಪವಿತ್ರಾತ್ಮ ನಿಮಗೆ ತಿಳಿಯಪಡಿಸ್ತಾರೆ ನೀವು ಏನು ಮಾತನಾಡಬೇಕಂತ ಹೇಳಿಕೊಂಡು. ನೋಡಿ ಪ್ರಿಯರೇ, ಎಂಥ ಒಂದು ಅದ್ಭುತ! ಈ ಪೇತ್ರ ಮತ್ತು ಯೋಹಾನ ಶಾಲೆಗೆ ಕೂಡ ಹೋಗಿರ್ಲಿಕ್ಕಿಲ್ಲ, ಆದರೆ ಅವರು ಆ ಒಂದು ಮಾಡಿದಂಥ ಘೋಷಣೆ, ಸಾರಿದಂಥ ಸುವಾರ್ತೆ, ಅವರು ಕೇಳಿದಂಥ ಪ್ರಶ್ನೆ, ಅದಕ್ಕೆ ಉತ್ತರ ನೀಡಲಿಕ್ಕೆ ಪಾಂಡಿತ್ಯವನ್ನು ಪಡೆದಂತಹ ಶಾಸ್ತ್ರಿಗಳಿಗೆ ಸಾಧ್ಯ ಆಗಲಿಲ್ಲ, ಮುಖ್ಯ ಯಾಜಕರಿಗೆ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದರೆ ಅವರ ಜೊತೆ ದೇವರಿದ್ದರು, ದೇವರ ಆತ್ಮ ಅವರ ಮುಖಾಂತರ ಮಾತನಾಡುತ್ತಿದ್ದರು. ಅದಕ್ಕಾಗಿ ನೋಡಿ ಪ್ರಿಯರೇ, ನಾವು ದೇವರ ಕೆಲಸವನ್ನು ಮಾಡುತ್ತಿರುವಾಗ ನಮಗೆ ಶಿಕ್ಷಣ ಇರಬೇಕಾಗಿಲ್ಲ, ಇದ್ದರೆ ಒಳ್ಳೆಯದು. ಆ ಶಿಕ್ಷಣವನ್ನು ನಾವು ನಮ್ಮ ಆ ಕೆಲಸಕ್ಕೆ, ಪುಣ್ಯ ಕೆಲಸಕ್ಕೆ ನಾವು ಅದನ್ನು ಉಪಯೋಗ ಮಾಡಬೇಕು. ನಮಗೋಸ್ಕರ ದೇವರನ್ನು ಉಪಯೋಗ ಮಾಡುವುದಲ್ಲ. ನಾವು ಕೆಲವು ಬಾರಿ ನೋಡ್ತೇವೆ, ಏನಂತ ಹೇಳಿದರೆ ದೇವರನ್ನು, ಯೇಸು ಸ್ವಾಮಿಯನ್ನು ತನಗೋಸ್ಕರ ಉಪಯೋಗ ಮಾಡಿಕೊಳ್ಳುವುದು ಒಳ್ಳೆಯ ಕೆಲಸ ಅಲ್ಲ ಅದು. ಅದರ ಬದಲಾಗಿ ದೇವರು ನಮಗೇನು ಪ್ರತಿಭೆಗಳನ್ನು ಕೊಟ್ಟಿದ್ದಾರೆ, ನಮಗೇನು ಕೊಡುಗೆಗಳನ್ನು ದೇವರು ಕೊಟ್ಟಿದ್ದಾರೆ, ಅದನ್ನು ಒಂದು ವೇಳೆ ನಾವು ದೇವರ ಕಾರ್ಯಕ್ಕೆ ಉಪಯೋಗ ಮಾಡಿದರೆ ಆಗ ದೇವರು ನಮ್ಮ ಕೈ ಬಿಡುವುದಿಲ್ಲ. ಇತ್ತೀಚೆಗೆ ನನಗೆ ಪರಿಚಯ ಇದ್ದವರೊಬ್ಬರು ಹೇಳಿದರು, ಈ ಸಭೆಯಲ್ಲಿ ಸೇವೆ ಕೊಡುವುದಂತ ಹೇಳಿದರೆ ದೇವರು ನಮಗೆ ನೀಡುವಂಥ ಒಂದು ಕರೆ, ವಿಶೇಷ ಕರೆ, ಅದನ್ನು ನಾವು ಸ್ವೀಕರಿಸಬೇಕು. ಕೆಲವು ಬಾರಿ ಏನು ಮಾಡ್ತೇವೆ ಅಂತ ಹೇಳಿದರೆ, ನಾನು ಬಲಿಪೂಜೆಗೆ ಹೋಗ್ತೇನೆ, ನನ್ನ ಕರ್ತವ್ಯವನ್ನು ಮುಗಿಸ್ತೇನೆ, ಎಲ್ಲಿಯಾದರೂ ಸೇವೆ ಕೊಡಲಿಕ್ಕೆ ಜವಾಬ್ದಾರಿ ಬಂದರೆ ಅಲ್ಲಿ ಬೇಡಪ್ಪ ನನಗೆ. ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ನಾವು ಅನೇಕ ಮಂದಿಯನ್ನು ನೋಡ್ತೇವೆ ಸುಮ್ಮನೆ ಹಿಂಜರಿಯುತ್ತಾರೆ. ಎಲ್ಲಿಯಾದರೂ ಜವಾಬ್ದಾರಿ ಸಿಕ್ಕೀತು ಮತ್ತು ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕು, ಅದಕ್ಕಾಗಿ ಒಳ್ಳೆಯ ಕೆಲಸ ಏನಂತ ಹೇಳಿದರೆ ಅಲ್ಲಿಂದ ತಪ್ಪಿಸಿಕೊಳ್ಳೋದು. ಈ ವ್ಯಕ್ತಿ ನನ್ನ ಪರಿಚಯದವರು ಹೇಳಿದರು, ಸಭೆಯಲ್ಲಿ ಕೆಲಸ ಮಾಡುವುದು, ದೇವಾಲಯದಲ್ಲಿ ಕೆಲಸ ಮಾಡುವುದು ಅಂತ ಹೇಳಿದರೆ ಒಂದು ಭಾಗ್ಯ. ಅಲ್ಲಿ ನಾನು ನನ್ನ ಸಮಯವನ್ನು ಮತ್ತು ನನ್ನ ಶಕ್ತಿಯನ್ನು ಅಲ್ಲಿ ವಿನಿಯೋಗಿಸಿದಾಗ ದೇವರು ನನಗೆ ಇನ್ನೊಂದು ರೀತಿಯಲ್ಲಿ ಅಪಾರವಾದಂಥ ವರದಾನವನ್ನು ನೀಡುತ್ತಾರೆ. ಯಾವಾಗ ನಾನು ಈ ಸಭೆಯಲ್ಲಿ ಕೆಲಸ ಮಾಡಲಿಕ್ಕೆ ಆರಂಭಿಸಿದೆನೋ ನನಗೇನು ಕೂಡ ಕಡಿಮೆ ಆಗಲಿಲ್ಲ, ದೇವರು ನನ್ನ ಕೈ ಬಿಡಲಿಲ್ಲ. ನನಗೇನು ಬೇಕೋ ಅದನ್ನು ದೇವರು ನನಗೆ ಪೂರೈಸಿದ್ದಾರೆ, ನಾನು ಯೋಚನೆ ಮಾಡದಂಥ ರೀತಿಯಲ್ಲಿ ನನಗೆ ನೀಡಿದ್ದಾರೆ. ನಾವು ಜವಾಬ್ದಾರಿಯಿಂದ ತಪ್ಪಿಸಿಕೊಂಡು ಕುಳಿತುಕೊಂಡಾಗ ನಾವು ಏನನ್ನು ಪಡೆದುಕೊಳ್ತೇವೆ? ಹೆಚ್ಚೇನು ಮಾಡ್ತೇವೆ? ನಾವು ಹೆಚ್ಚೇನು ಗಳಿಸುತ್ತೇವೆ? ಏನಿಲ್ಲ. ನಿನ್ನೆ ಅಷ್ಟೇ, ಇವತ್ತು ಕೂಡ, ಇವತ್ತಿನಷ್ಟೇ ನಾಳೆ ಕೂಡ ನಾವೇನು ಕೂಡ ಜಾಸ್ತಿಯನ್ನು ಪಡ್ಕೊಳ್ಳೋದಿಲ್ಲ. ಕೇವಲ ಒಂದು ವಿಚಾರ ಅಂತ ಹೇಳಿದರೆ, ಒಂದು ಜವಾಬ್ದಾರಿಯಿಂದ ತಪ್ಪಿಸಿಕೊಂಡಿದ್ದೇನೆ ಅಷ್ಟೇ ಹೊರತು ಬೇರೇನು ಜಾಸ್ತಿ ಕೂಡ ಒಳ್ಳೆಯದೇನಾಗುವುದಿಲ್ಲ, ಹೆದರಿಕೆ ಮಾತ್ರ. ಅದರ ಬದಲಾಗಿ ದೇವರು ನನಗೆ ಸಮಯವನ್ನು ಕೊಟ್ಟಿದ್ದಾರೆ, ದೇವರು ನನಗೆ
ಕೆಲವು ಪ್ರತಿಭೆಗಳನ್ನು ಕೊಟ್ಟಿದ್ದಾರೆ, ನಾನು ಅದನ್ನು ವಾಪಸ್ ದೇವರ ಸೇವೆಗೆ ನೀಡುತ್ತೇನೆ ಎಂಬ ಒಂದು ಸಂತೋಷದಿಂದ ಬಂದು ಆ ಸೇವೆ ನೀಡಿದರೆ ದೇವರು ಏನು ಬೇಕೋ ಅದನ್ನು ಧಾರಾಳವಾಗಿ ನೀಡುತ್ತಾರೆ. ಅದಕ್ಕಾಗಿ ಹೆದರಬೇಕಾಗಿಲ್ಲ. ಎಲ್ಲಿ ಕೂಡ ದೇವರು ಯಾರನ್ನು ಕೂಡ ಕಮ್ಮಿ ಮಾಡುವುದಿಲ್ಲ. ಪ್ರತ್ಯೇಕವಾಗಿ ಅವರ ಸೇವೆಯನ್ನು ಮಾಡುವವರಿಗೆ ಅವರು ಎಂದೂ ಕೂಡ ಕೈ ಬಿಡುವುದಿಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡಬೇಕು. ಒಂದು ವೇಳೆ ನಮ್ಮ ಹಾಗೇನೆ ಉಳಿದವರೆಲ್ಲರೂ ಕೂಡ ಹಾಗೇನೆ ಮಾಡಿದರೆ ಸಭೆಯಲ್ಲಿ ಉಳಿತದೆ, ನಮ್ಮ ವಿಶ್ವಾಸ ಎಲ್ಲಿ ಉಳಿಯುತ್ತದೆ? ನಮ್ಮ ವಿಶ್ವಾಸ ಯಾವ ಥರದ್ದು? ಒಂದು ವೇಳೆ ನಾವು ಯೇಸು ಸ್ವಾಮಿಯ ಅನುಯಾಯಿ ಆಗಿದ್ದರೆ, ಅವರ ಜೀವನವನ್ನು ನೋಡಿದರೆ ನಾವು ಹಾಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯವೇನು? ಯೇಸು ಸ್ವಾಮಿ ತನ್ನ ಜೀವವನ್ನು ಸವೆಯಿಸಿದರು. ಅದಕ್ಕಾಗಿ ಅವರು ಮರಣದಿಂದ ಪುನರುತ್ಥಾನರಾದರು, ಜೀವವನ್ನು ಪಡೆದರು. ಅಷ್ಟಲ್ಲ ಪ್ರಿಯರೇ, ಪ್ರಪಂಚದ ಎಲ್ಲ ಜನರಿಗೆ ಅವರು ಜೀವವನ್ನು ಪಡೆದುಕೊಟ್ಟಿದ್ದಾರೆ. ಅವರ ಅನುಯಾಯಿಗಳಾದ ನಾವು ಕೂಡ ಅದೇ ರೀತಿಯಲ್ಲಿ ಮಾಡಬೇಕೆ ಹೊರತು ಜವಾಬ್ದಾರಿಯಿಂದ ಕೆಲಸದಿಂದ ತಪ್ಪಿಸಿಕೊಂಡರೆ ಖಂಡಿತವಾಗಿಯೂ ಯೇಸು ಸ್ವಾಮಿಯ ಅನುಯಾಯಿಗಳಂತ ನಾವು ಹೇಳ್ಬೋದು, ಆದರೆ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಸಮಯದಲ್ಲಿ ನಾವು ಕರ್ತರಾದ ದೇವರನ್ನು ಪ್ರಾರ್ಥಿಸುವ. ನಮ್ಮ ನಿತ್ಯ ಜೀವನದಲ್ಲಿ ಏನು ಆಯುಷ್ಯವನ್ನು ಅವರು ನಮಗೆ ದಯಪಾಲಿಸಿದ್ದಾರೆ, ಏನು ಪ್ರತಿಭೆಯನ್ನು ಅವರು ಕೊಟ್ಟಿದ್ದಾರೆ, ಚಿಕ್ಕ ಪುಟ್ಟದಿರ್ಬೋದು, ಅದು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಲಿಕ್ಕೆ ನಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುವ. ಸರ್ವಶಕ್ತ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ಸುವಾರ್ತೆಯನ್ನು ಸಾರಿದರು. ಅವರು ಪುನರುತ್ಥಾನರಾಗಿ ನಿಮ್ಮಲ್ಲಿ ಆರೋಹಣ ಮಾಡಿ ಬರುತ್ತಿರುವಾಗ ಶಿಷ್ಯರು ಆ ಕೆಲಸವನ್ನು ಮುಂದುವರಿಸಿಕೊಂಡು ಹೋದರು. ಶಿಷ್ಯರನ್ನು ದಂಡಿಸಿದಾಗ ಭಕ್ತ ವಿಶ್ವಾಸಿಗಳು ಪ್ರಾರ್ಥಿಸಿದರು. ಅವರ ಪ್ರಾರ್ಥನೆಯನ್ನು ನೀವು ಕೇಳಿದ್ದೀರಿ ಮತ್ತು ಅವರಿಗೆ ಬೇಕಾದಂಥ ಧೈರ್ಯವನ್ನು ನೀಡಿದಿರಿ. ಸಭೆಯು ಅದು ಬೆಳೆಯುತ್ತಾ ಹೋಯಿತು, ಸುವಾರ್ತೆಯು ಸಾರುತ್ತಾ ಹೋಯಿತು. ಅದೇ ಪ್ರಕಾರ ನಾವು ಕೂಡ ನಮ್ಮ ನಿತ್ಯ ಜೀವನದಲ್ಲಿ ನೀವು ನಮಗೆ ನೀಡಿದಂಥ ಆಯುಷ್ಯವನ್ನು, ಪ್ರತಿಭೆಗಳನ್ನು ಸದಾ ಉಪಯೋಗಿಸಲು ನಮಗೆ ಬೇಕಾದಂಥ ಶಕ್ತಿಯನ್ನು ನೀಡಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.